ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿಸುವ ನಮ್ಮ ಸೋರಿಚ್ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ನಮ್ಮ ಸೋರಿಚ್ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇದ್ದೀರಾ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಧನ್ಯಲತಾ ಮ್ಯಾಮ್ ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಡುವ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತೀರಿ ಇವತ್ತು? ಸ್ಪೆಷಲ್ ಸಿಂಪಲ್ ಒಂದು ಈ ಸಮ್ಮರ್ ಸೀಸನಿಗೆ ಬೇಕಾದಂಥ ಒಂದು ಚಟ್ನಿ, ಅಂದರೆ ಆರೋಗ್ಯಕರವಾದ ಬಿಳಿ ದಾಸವಾಳ. ಅದನ್ನು ಹೆಚ್ಚಾಗಿ ನಾವು ಹೇರ್ ಫಾಲ್ ಇದ್ದವರು ಹೆಚ್ಚಾಗಿ ಅದರದ್ದು ಎಣ್ಣೆ ಮಾಡಿ ಯೂಸ್ ಮಾಡ್ತೇವೆ. ದಾಸವಾಳದ್ದು ಸಹ ಬಿಳಿ ದಾಸವಾಳ. ಅದರ ಎಲೆ ಸಹ ಬಹಳ ಉತ್ತಮ, ಎಣ್ಣೆ ಮಾಡುವಾಗ ಅದನ್ನು ಸಹ ಹಾಕ್ತಾರೆ, ತಲೆ ಕೂದಲು ಉದುರುವವರು. ಈ ಬಿಳಿ ದಾಸವಾಳದ ಚಟ್ನಿ ಸಹ ಈ ಮೆನ್ಸ್ಟ್ರಲ್ ಪ್ರಾಬ್ಲಮ್ ಇರುವ ಹುಡುಗಿಯರಿಗೆ ಸಹ ಇದು ಬಹಳ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಬಿಳಿ ದಾಸವಾಳದ ಚಟ್ನಿ ಅಲ್ಲ. ಮತ್ತೆ ಇನ್ನೊಂದು ಈ ಬನಾನದ ಕಡುಬು ಮಾಡ್ತಿದ್ದೆ. ಬನಾನದ ಕಡುಬು, ಓಕೆ. ಸ್ವೀಟ್ ಕಡುಬು ಹಾಗಾದ್ರೆ. ಸ್ವೀಟ್ ಕಡುಬು, ಓಕೆ. ಎರಡು ಮಾಡಲಿಕ್ಕೆ ಅಡುಗೆ ಹೋಗುವ. ಓಕೆ ಓಕೆ ಎಸ್ ಮ್ಯಾಮ್. ಇವಾಗ ಫಸ್ಟಿಗೆ ನೀವು ದಾಸವಾಳ ಹೂವನ್ನು ನನ್ನ ಕಿವಿಗೆ ಇಡುವ ಸಾಧ್ಯತೆ ಉಂಟು ಅಲ್ಲ, ಚಟ್ನಿ ಮಾಡುವ ಸಾಧ್ಯತೆ ಉಂಟಲ್ಲ. ಓಕೆ, ನೋಡಿ, ದಾಸವಾಳ ಹೂವಿಂದ ದೇವರಿಗೆಲ್ಲ ಇಡ್ತೇವೆ, ಇವತ್ತು ಚಟ್ನಿಯೇ ಮಾಡಿಬಿಡು ಅಂತ. ಇಮ್ಯುನಿಟಿಯನ್ನು ಸಹ ಹೆಚ್ಚಿಸುವಂತ ಶಕ್ತಿ ಉಂಟು. ಹೌದು, ಅದಕ್ಕೆ ತುಂಬಾ ಆರೋಗ್ಯಭರಿತ ಅಂಶಗಳುಂಟು ಆಯುರ್ವೇದದಲ್ಲಿ. ಹಾಗಾಗಿ ತುಂಬಾ ಬಳಕೆ ಆಗ್ತದೆ ಇದು. ವೈಟ್ ಸಪೋಸ್ ವೈಟ್ ಇಲ್ಲದಿದ್ರೆ ಕೆಂಪು ದಾಸವಾಳ ಯೂಸ್ ಮಾಡ್ಬೋದು. ಅದು ಸಹ ಈ ನಾಟಿ ದಾಸವಾಳಗಳಾಗಬೇಕು, ಕಷಿ ಆಗುವಂತ ದಾಸವಾಳಗಳಲ್ಲ. ಯಾವಾಗ ನಮ್ಮ ಮನೆಯಲ್ಲೆಲ್ಲ ನೆಟ್ಟಿಟ್ರೆ ಒಂದಿಷ್ಟು ಹೂವು ಆಗ್ತದಲ್ಲ ಅಂತ. ಈ ಕೇಪುಳ ಹೂವಿನಿಂದ ಸಹ ಮಾಡ್ತೇವೆ ನಾವು ಚಟ್ನಿ, ಅದು ಸಹ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದು ಸಹ ಹೀಗೆ ಹೈಬ್ರಿಡ್ ಅಲ್ಲ, ಎಲ್ಲ ನಾವು ಈ ದೇಶಿ ನಾಟಿ ಆಗ್ಬೇಕು. ಸೊ ಈಗ ಇದರದ್ದು ಎಲ್ಲ ಹೀಗೆ ದಾಸವಾಳ ನಾನು ತೊಳೆದೇ ತಂದಿದ್ದೇನೆ ದಾಸವಾಳವನ್ನು. ಹೀಗೆ ನೋಡಿ, ಇದರದ್ದು ಖಾಲಿ ಪೆಟಲ್ಸ್ ಮಾತ್ರ ಬೇಕು, ಮತ್ತೆ ಉಳಿದದ್ದು ಶಲಾಕಾಗ್ರ ಎಲ್ಲ ಇದನ್ನೆಲ್ಲ ಹಾಕಬಾರ್ದು. ಏನು ಪವರ್ ಇಲ್ಲ ಇದರಲ್ಲಿ, ಪವರ್ ಆಗುದಿಲ್ಲ, ಖಾಲಿ ಅಷ್ಟೇ. ಹಾಗೆ ನೋಡಿ, ಎಲ್ಲವನ್ನು ನಾನು ನೋಡಿ ಹೀಗೆ ತೆಗೆದಿಟ್ಟುಕೊಂಡು, ಸಪೋಸ್ ನಿಮ್ಮ ಹತ್ರ ನಿಮ್ಗೆ ನಾಳೆ ಮಾಡ್ಬೇಕಂತ ಇದ್ರೆ ಇವತ್ತು ದಾಸವಾಳವನ್ನು ತೆಗೆದು ನೀವು ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಹಾಗೆ ಇಟ್ಟು ಮರುದಿವಸ ಸಹ ಮಾಡ್ಬೋದು, ಹಾಗೆ ಸಹ ಮಾಡ್ಬೋದು. ಅಥವಾ ಡ್ರೈ ಮಾಡಿ ಇಟ್ಟುಕೊಂಡು ಸಹ ಮಾಡ್ಬೋದು. ಡ್ರೈ ಎಲ್ಲ ಆನ್ಲೈನ್ ಅಲ್ಲಿ ಈಗ ಸಿಗ್ತದೆ. ಈಗ ಸ್ವಲ್ಪ ಒಂದು ಬಾಣಲೆಯನ್ನು ಹಾಗಾದ್ರೆ ಫಸ್ಟಿಗೆ ಬಾಣಲೆ ಇಟ್ಕೊಳ್ಬೇಕಲ್ಲ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ, ನಾವು ತುಪ್ಪದಲ್ಲಿ ಹಾಕೊಳ್ಳೋದಲ್ಲ. ಸ್ವಲ್ಪ ಸಾಕು, ತುಂಬ ಕೇಸರ ಸಾಕು. ಈಗ ಇದನ್ನು ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಓಕೆ, ಅಂದರೆ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತಲೇ. ಹೌದು, ಅದು ಪರಿಮಳ ಒಳ್ಳೆ ಬರ್ತದೆ ಮತ್ತೆ ಇದು ಮಾಡುವಾಗ. ಓಕೆ, ಈ ಥರ ಹಸಿ ವಾಸನೆ ಅಂತ ಇರುವುದಿಲ್ಲ ಇದಕ್ಕೆ, ಈ ವೈಟಿಗೆ ಅಷ್ಟೊಂದು. ಸ್ವಲ್ಪ ಸಾಕಾಗುತ್ತಾ ಅಷ್ಟು? ಸ್ವಲ್ಪ ಜಸ್ಟ್ ಒಂದು ಬಾಡಿದರೆ ಸಾಕಿದ್ರಲ್ಲಿ ಇದು. ಈಗ ಇದನ್ನು ತೆಗೆದುಕೊಳ್ತಿದ್ದೇನೆ ನೋಡಿ. ಇದು ಬಾಡಿದ ಕೂಡಲೇ ಸ್ವಲ್ಪ ಆಗೋದಲ್ಲ. ಹೌದು, ಮೊದಲೇ ಅದು ತೆಳು ಇರುತ್ತೆ. ಹೌದು, ತೆಳುವೂ ಇರ್ತದೆ ನೋಡಿ. ಇಷ್ಟೇ ಇರೋದು. ಒಂದು 4-5 ಮಂದಿಗೆ 10 ದಾಸವಾಳ ಸಾಕಾಗ್ತದೆ. ಈಗ ಹೌದು, ಈಗ ಇದರಲ್ಲಿ ನಾವೀಗ ಪರಿಮಳ ಬೇರೆ ಬರ್ತದೆ. ಹೌದು, ಒಂದು ಚೂರು ತುಪ್ಪ ಹಾಕೊಳ್ಳಿ. ಇನ್ನು ಒಂದು ಚೂರು ಕೇಸರ ತುಪ್ಪ, ಹಸಿನ ತುಪ್ಪ. ಸಾಕು 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 ಸಾಕು. ಇದು ಉದ್ದಿನ ಬೇಳೆ ಒಂದು ಚಮಚದಷ್ಟು ಉದ್ದಿನ ಬೇಳೆ ಆದರೆ 1 ಚಮಚದಷ್ಟು ಕಡಲೆಬೇಳೆ, ಮತ್ತೆ ಸ್ವಲ್ಪ ಜೀರಾ ಹೇಳಿದ ಒಂದು ಪಿಂಚ್ ಆಫ್ ಜೀರಾ ಸಾಕು. ಮತ್ತೊಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು. ಹೆಚ್ಚು ಹಾಕಬಾರ್ದು, ಜೀರಾ ಮತ್ತು ಇದು ಹಾಕಿದರೆ, ತುಂಬ ಹಾಕಿದರೆ ಅದರದ್ದೇ ಫ್ಲೇವರ್ ಬರ್ತದೆ. ಅದಕ್ಕೆ ನಮಗೆ ನಮ್ಗೆ ಇದರ ಫ್ಲೇವರ್ ಬೇಕು ನಮಗೆ. ಹಾಗಾಗಿ ಸ್ವಲ್ಪ ಸಣ್ಣದು ಮಾಡಿ ಅಂತೆ. ಈಗ ಮೆಣಸು 2 ಮೆಣಸು ಸಾಕಾಗುತ್ತಾ? ಸಾಕು, 2 ಮೆಣಸು ಸಾಕು. ನಾವು ಕೆಂಪು ಮೆಣಸು ಹಾಕಿದ ಕಾರಣ ಚಟ್ನಿ ಸ್ವಲ್ಪ ಕೆಂಪು ಬರ್ಬೋದು ಅಂತಲ್ಲ. ಕೆಂಪು ಬರ್ತದೆ. ಅಥವಾ ನೀವು ಹಸಿ ಮೆಣಸಲ್ಲಿ ಸಹ ಮಾಡ್ಬೋದು. ಮತ್ತೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿಯಲ್ಲಿ ಮಾಡಿದರೆ ಸಹ ಅದನ್ನು ಫ್ರೈ ಮಾಡಿ ನೋಡಿ. ಪರಿಮಳ ಈಗಲೇ ಒಳ್ಳೆ ಬರ್ತಾ ಉಂಟಲ್ಲ. ಹೌದು, ಈಗಲೇ ಬರ್ತಾ ಉಂಟು. ಸ್ವಲ್ಪ ಅದಕ್ಕೆ ಕರಿ ಲೀವ್ಸ್, ಇನ್ನು ಆಫ್ ಮಾಡಿ ತೆಂಗಿನ ತುರಿ ಹಾಕೊಳ್ಳೋಣ. ಎಲ್ಲ ಹದಾ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಜಾಸ್ತಿ ಫ್ರೈ ಆಗಬೇಕು ಅಂತ ಬೇಡ.
ಇದು ದಾಸವಾಳ ಎಲೆಯ ಪರಿಮಳವೇ ಅಥವಾ ಹೇಗೆ ಇದು ದಾಸವಾಳದ ಪರಿಮಳ ನಿಮಗೆ ಗೊತ್ತಾಗ್ತದಲ್ಲ, ಅದರ ಎಲೆ ಇದರಲ್ಲಿ ಪರಿಮಳ ಬರ್ತಾ ಉಂಟು. ಆಫ್ ಮಾಡಿಕೊಂಡೆ. ಓಕೆ, ಆಫ್ ಆಗಿದೆ. ಇದೀಗ ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾಗಬೇಕು ಈಗ ಅದಕ್ಕೆ. ಹೌದು, ಮಿಕ್ಸಿಯಲ್ಲಿ ಹಾಕೊಳ್ಳಿಕ್ಕೆ ಉಂಟು ಈಗ. ಇದೀಗ ತಣ್ಣಗಾಗಿದೆ. ಈಗ ಇದಕ್ಕೆ ಚಿಕ್ಕ ಜಾರಿಗೆ ಹಾಕಲ್ಲ. ಇದಕ್ಕೆ ಹುಳಿ ಸಹ ಹಾಕ್ಬೋದು ಅಥವಾ ಲಿಂಬೆ ಹುಳಿಯ ರಸವನ್ನು ಸಹ ಹಾಕೊಳ್ಬೋದು. ಈಗ ಇದು ಮಾಡುವಾಗ ನಾವು ನಮ್ಮಲ್ಲಿ ಪದಾರ್ಥಕ್ಕೆ ಹುಳಿ ಹಾಕ್ತೇವಲ್ಲ, ಹೌದು ಹಾಗೆ. ಒಂದು ತುಂಬಾ ಹುಳಿ ಹಾಕಬಾರ್ದು, ಒಂದು ಕಡಲೆಕಾಯಿ ಗಾತ್ರದ ಹುಳಿ ಹಾಕಿದ್ರೆ ಸಾಕು. ಚಟ್ನಿಗೆ ಸ್ವಲ್ಪ ಉಪ್ಪು ಖಾರ ಹುಳಿ ಅಲ್ಲ, ಸೊ ಇದರೊಟ್ಟಿಗೆ ಒಂದು ಸಣ್ಣ ತುಂಡು ಹುಳಿ ಮತ್ತೆ ಈ ಉಪ್ಪು ಉಪ್ಪು ಹಾಕಲಿಲ್ಲ, ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯ್ತು. ಸುರಿಗೆ ಹೌದು, ಸುರಿಗೆ ನಾವು ಜಸ್ಟ್ ನೀರು ಹಾಕದೆ ಒಮ್ಮೆ ಗ್ರೈಂಡ್ ಮಾಡುವ, ಕೋರ್ಸ್ಲಿ ಗ್ರೈಂಡ್ ಮಾಡಿ ಆಮೇಲೆ ನೀರು ಹಾಕ್ಲಿಕ್ಕೆ ಉಂಟು. ನೋಡಿ ಈಗ ನೋಡಿ ನಾವು ಫ್ರೈ ಮಾಡಿಟ್ಟುಕೊಂಡಿದ್ದೇವೆ ದಾಸವಾಳದ ಪೆಟಲ್ಸ್, ಅದರದ್ದು ದಳಗಳು ಮತ್ತು ಸ್ವಲ್ಪ ಲಿಂಬೆಯ ರಸ ಅಥವಾ ಹುಳಿ ಹಾಕ್ಬೋದು, ಯಾವುದಾದ್ರೂ ಒಂದು ಹಾಕಿದರೆ ಆಯಿತು. ಸೊ ಇನ್ನು ಸ್ವಲ್ಪ ನೀರು, ನಿಮಗೆ ತೆಳು ಬೇಕಿದ್ರೆ ನೀರು ಚಟ್ನಿ ಸಹ ಮಾಡ್ಕೊಳ್ಬೋದು ಅಥವಾ ಹದಾಗಟ್ಟಿ ಚಟ್ನಿ ಸಹ ಮಾಡ್ಕೊಳ್ಬೋದು. ಎರಡು ಸಹ ಚೆನ್ನಾಗಿ ಬರ್ತದೆ. ತೆಳುವಾದರೆ ನಾವು ಅದನ್ನು ದೋಸೆ ಇಡ್ಲಿ ಒಟ್ಟಿಗೆ ತಿನ್ಬೋದು, ಗಟ್ಟಿ ಆದರೆ ಗಂಜಿ ಒಟ್ಟಿಗೆ ತಿನ್ನಲಿಕ್ಕೆ ಸಾಕು. ಸಾಕು. ಈಗ ಆಯಿತು. ಇದಕ್ಕೊಂದು ಇನ್ನು ಇದನ್ನೊಂದು ಬೇರೆ ಇದಕ್ಕೆ ಶಿಫ್ಟ್ ಮಾಡಿಕೊಂಡು ಇದಕ್ಕೊಂದು ಸಣ್ಣ ಒಗ್ಗರಣೆ, ಅದು ಸಹ ತುಪ್ಪದಲ್ಲಿ ಹಾಕಬೇಕು. ಇದು ಆ್ಯಕ್ಚುಲಿ ಯಾರಿಗೆ ಈ ಹುಡುಗಿಯರಿಗೆ ವೈಟ್ ಡಿಸ್ಚಾರ್ಜ್ ಅಥವಾ ಹೆಂಗಸರಿಗೆಲ್ಲ ಇರ್ತದೆ ಅಂಥವರಿಗೆ ಇದೊಂದು ಮೆಡಿಸಿನ್. ಒಂದು ವಾರ ಹೀಗೆ ಈ ಒಂದು ವೈಟ್ ದಾಸವಾಳದ ಎಲೆಯನ್ನು ಇದು ಪೆಟಲನ್ನು ನೀರಿನಲ್ಲಿ ಕುದಿಸಿ ಕುಡಿದ್ರೆ ಸಾಕ್ತದೆ. ಖಾಲಿ ನೀರಿನಲ್ಲಿ ಕುದಿಸಿ ಚೂರು ಜೀರಿಗೆ ಹಾಕಿ ಕುಡಿದ್ರೆ ಸಾಕ್ತದೆ. ಅಥವಾ ಹಾಗೆ ಕುಡಿಲಿಕ್ಕೆ ಆಗದವರು ಹೀಗೆ ಚಟ್ನಿಯನ್ನು ಡೈಲಿ ಸ್ವಲ್ಪ ಸ್ವಲ್ಪ ಇಷ್ಟಿಷ್ಟು ಚಟ್ನಿ ತಿಂದ್ರೆ ಸಹ ಬಹಳ ಉತ್ತಮ. ಈಸಿ ಮೆಥಡ್, ನೀರಿನಲ್ಲಿ ಕುದಿ. ಅದು ಸುಲಭ, ಅದು ಸುಲಭ. ಚಟ್ನಿ ಜೊತೆ ಮಾಡಿದ್ರೆ ನಾವು ಈಗ ಪುಡಿ ಜೊತೆ ಎಲ್ಲ ತಗೊಳ್ಬಹುದು. ಸೊ ಈಗ ಇದಕ್ಕೊಂದು ಸಣ್ಣ ತುಪ್ಪದಲ್ಲಿ ಒಗ್ಗರಣೆ ಕೊಡಬೇಕು. ಫ್ರೈ ಮಾಡೋದು ಸಹ ಅದು ತುಪ್ಪದಲ್ಲಿ ಮಾಡಬೇಕು. ಓಕೆ, ಒಗ್ಗರಣೆಯಿಂದ ಈಗ ಮಾಡ್ಕೊಳ್ಬೇಕಲ್ಲ. ಹೌದು, ಒಗ್ಗರಣೆಗೆ ಸಹ ಸ್ವಲ್ಪ ಎಲ್ಲಕ್ಕೆ ಸಹ ಈಗ ನಾವು ಒಟ್ಟು ನಾವು 2 ಸ್ಪೂನ್ ತುಪ್ಪದಲ್ಲಿ ಇಷ್ಟನ್ನು ನಾವು ಮಾಡ್ಕೊಳ್ಬಹುದು. ಸ್ವಲ್ಪ ಹಾಕ್ಬೇಕು ಎಲ್ಲಕ್ಕೆ, ತುಪ್ಪ ಸಹ ತುಂಬಾ ಹಾಕ್ಲಿಕ್ಕೆ ಜಾಸ್ತಿ ಆಗಬಾರ್ದು, ಆಗ ತುಪ್ಪದ ಫ್ಲೇವರ್ ಜಾಸ್ತಿ ಬರುತ್ತೆ. ಹೌದು. ಓಕೆ, ಕೇಸರಿಯವರ ಶುದ್ಧ ಹಸಿರು ತುಪ್ಪ ಸಾಕು, ಸ್ವಲ್ಪ ಬಿಸಿ ಆಗಲಿ ಅದು. ಒಗ್ಗರಣೆಗೆ ಎಂತ ಸಾಸಿವೆನಾ? ಸಾಸಿವೆ ಮತ್ತು ಕರಿಬೇವು ಮಾತ್ರ, ಮತ್ತೆ ಎಂತೆಲ್ಲ. ಬೇಕಿದ್ರೆ ಹಿಂಗು ಬೇಕಿದ್ದವರು ಹಿಂಗು ಹಾಕೊಳ್ಬಹುದು. ಆದ ಕೆಲವರಿಗೆ ಹಿಂಗಿನ ಫ್ಲೇವರ್ ಖುಷಿ ಆಗೋದಿಲ್ಲ. ಬೆಳ್ಳುಳ್ಳಿ ಬೇಕಿದ್ರೆ ಹಾಕೊಳ್ಬಹುದು, ಏನು ತೊಂದರೆ ಇಲ್ಲ. ಬಟ್ ಹೀಗೆ ಸಿಂಪಲ್ ಆಗಿಯೇ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ಸೊ ಸಾಸಿವೆ ಹಾಕ್ತಿದ್ದೇನೆ. ಸಾಸಿವೆಯನ್ನು ಸಿಡಿಲಿ. ಇದಕ್ಕೆ ನಾನು ನೀರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲಿಲ್ಲ, ಬೇಕಿದ್ದವರು ಯೂಸ್ ಮಾಡ್ಬೋದು, ಮಾಡಬಾರ್ದಂತ ಏನಿಲ್ಲ. ಸಾಕು, ಆಫ್ ಮಾಡಿ. ಆಫ್ ಮಾಡಿ. ನಿಲ್ಲಿ ಇದನ್ನು ಇದಕ್ಕೆ ಶಿಫ್ಟ್ ಮಾಡಿ ಮತ್ತೆ ನಾವು ಇದಕ್ಕೆ ಹಾಕೊಳ್ಳೋ. ಡೈರೆಕ್ಟ್ ಮೇಲ್ಗಡೆನೇ ಒಗ್ಗರಣೆ ಹಾಕೋತಿದ್ದೀರಾ? ಬೇಕಿದ್ದರೆ ನಾವು ಏನು ಮಾಡಬೇಕು ಹೇಳಿದರೆ ಸ್ವಲ್ಪ ಹೆಚ್ಚು ಈ ದಾಸವಾಳದ ಎಲೆ ಸಹ ಫ್ರೈ ಮಾಡಿಟ್ಟುಕೊಂಡು ಸ್ವಲ್ಪ ಒಂದು ಲಾಸ್ಟಿಗೆ ಇದರಲ್ಲಿ ಹೀಗೆ ಮೇಲ್ಗಡೆಯಲ್ಲಿ ಸಹ ಹಾಕ್ಕೊಂಡು ಹಾಗೆ ಸಹ ತಿನ್ಬೋದು. ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಸಹ ಆಗ್ತದೆ. ಅಥವಾ ಹೀಗೆ ಸಹ ನೋಡಿ, ಇದೀಗ ದಪ್ಪದಲ್ಲಿ ಆಯಿತು. ನಮಗೆ ನೀರು ಬೇಕಿದ್ರೆ ಸ್ವಲ್ಪ ನೀರನ್ನು ಚೂರು ನೀರು ಹಾಕೊಳ್ಳಿ ಅಂತೆ, ಸ್ವಲ್ಪ ಸಾಕು. ಮೇಲ್ಗಡೆ ಈಗ ಒಂದು ಈಗ ಇದರ ಮೇಲೆ ಒಂದು ಒಗ್ಗರಣೆ ಹಾಕಿದರೆ ಚಟ್ನಿ ರೆಡಿಯಾಗಿದೆ. ಪರಿಮಳ ಅಂತೂ ಚೆನ್ನಾಗಿ ಬರ್ತಾ ಉಂಟು. ಈಗ ಈ ಹೂವನ್ನೊಂದು ಡೆಕೋರೇಟ್ ಮಾಡಿ ಇಟ್ಟು ನಿಮಗೆ ಸರ್ವ್ ಮಾಡೋಣ. ಕರೆಕ್ಟಾಗಿ ಗೊತ್ತಾಗ್ತದೆ ನೋಡಿ. ಬಹಳ ಟೇಸ್ಟಿಯಾದ ಒಂದು
ದಾಸವಾಳ ದಾಸವಾಳ ಹೂವಿನ ದಾಸವಾಳ ದಳದ ದಳದ ನಾವು ಎಣ್ಣೆ ಅಂತ ಹೇಳಿದ್ರೆ ಅದು ಬೇರೆ ಆಗ್ತದೆ. ಹೌದು ಕರೆಕ್ಟ್. ದಾಸವಾಳ ದಳದ ಚಟ್ನಿ ಅಲ್ಲ, ಚೆನ್ನಾಗಿತ್ತು ನೋಡಿ. ಅದು ಬಿಳಿ ದಾಸವಾಳ. ಬೇಕಿದ್ರೆ ಯಾವ ದಾಸವಾಳ ಬೇಕು ಯಾವ್ದಾವ್ದಲ್ಲ, ದೇಸಿ ದಾಸವಾಳ ಬೇಕು, ಕಾಟು ದಾಸವಾಳ ಹೇಳ್ತೇವೆ ನಾವು, ಅಂಥದ್ದೇ ಆಗಬೇಕು. ಓಕೆ ಓಕೆ ಓಕೆ. ಹೈಬ್ರಿಡ್ ಎಲ್ಲ ಯೂಸ್ ಮಾಡಬಾರ್ದು. ಓಕೆ, ಟೇಸ್ಟ್ ನೋಡೋಣ ಅದ್ರೀಗ. ಓಕೆ 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 ಧನ್ಯವಾದ ಮ್ಯಾಮ್. ಸಾಕಾಗುವಂತಹ ದಾಸವಾಳ ದಳದ ಚಟ್ನಿ ಅಂತೂ ರೆಡಿ ಮಾಡಿಬಿಟ್ಟಿದ್ದಾರೆ. ನಾನಂತೂ ಟೇಸ್ಟ್ ಮಾಡೋಕ್ಕೆ ಆಯ್ತಿದ್ದೀನಿ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಿಳಿ ದಾಸವಾಳದ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಬಿಳಿ ದಾಸವಾಳದ ದಳಗಳನ್ನ ತುಪ್ಪದಲ್ಲಿ ಹುರಿದಿಟ್ಟುಕೊಳ್ಳಿ. ನಂತರ ಅದೇ ತುಪ್ಪದಲ್ಲಿ 1 ಚಮಚದಷ್ಟು ಉದ್ದಿನ ಬೇಳೆ, 1 ಚಮಚ ಕಡಲೆಬೇಳೆ, 1/4 ಚಮಚ ಜೀರಿಗೆ, ಅರ್ಧ ಚಮಚದಷ್ಟು ಧನಿಯಾ ಬೀಜ, 2 ಒಣಮೆಣಸು, ಕರಿಬೇವು ಹಾಕಿ ಹುರಿಯಿರಿ. ಆ ನಂತರ ಬೆಂಕಿ ಆರಿಸಿ ತೆಂಗಿನ ತುರಿ ಸೇರಿಸಿ ಹುರಿಯಿರಿ. ತಣ್ಣಗಾದ ನಂತರ ಹುಣಸೆ ಹುಳಿ ಅಥವಾ ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಹುರಿದ ದಾಸವಾಳದ ದಳಗಳನ್ನ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ತುಪ್ಪದಲ್ಲಿ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ಆರೋಗ್ಯಕರವಾದ ಬಿಳಿ ದಾಸವಾಳದ ಚಟ್ನಿ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.